ಭೂಮಿಯಲ್ಲಿ ಹುಟ್ಟಿದ 24 ಬಂದ ನಂತರ ಇಲ್ಲಿ ಬಂದ ಇಟಿ ಫರೀದವರು ನಮಗೆ ಒಂದೊಂದು ಕಡೆ ಜಾಗ ಉಚ್ಚಮಾಸ ಗೌಡರು ಮಾಡಿದರು. ಅನಂತರ ಇಲ್ಲಿ ಬಂದೆ. ಇವರ ಭೂಮಿಯಲ್ಲಿ ಇವರು ಭತ್ತ ಬೆಳೆ ಅಕ್ಕಿ ಬಂತು ಕೂಡ ನಮ್ಗೆ ಕೊಟ್ಟಿದೆ. ಅದರ ನಂತರ 2004 ಸೆಪ್ಟೆಂಬರ್ 16 ವಸಂತಕಾಂತ ಪತ್ರಿಕೆ ಗುರಪ್ಪ ಬಾಳೆಯನ್ನು ಘೋಷಿಸಿದರು. ಅದೇ ವರ್ಷ ನನಗೆ ನವೆಂಬರ್ 1 ಜಿಲ್ಲಾ ರಾಜ್ಯೋತ್ಸವ ಕಟ್ಟಿದ್ರು. ಆ ನಂತರ ಮುಂದಿನ ದಿವಾಣ ನನ್ನದು 2004 ಉಂಟು ಕಾಣ್ತದೆ. 2000 ಅದ ನಂತರ ನನಗೆ ಕನ್ನಡ ಆನಂತರ ನನ್ನನ್ನು ಹಿಂದೆ ನೋಡಲು ಯಾರು ಕೂಡ ಹೇಳಿಲ್ಲ. ಮುಂದೆ ಕೊಟ್ಟಿದ್ದಾರೆ. ಮುಂದೆ ನೋಡ್ಕೊಂಡು ಹಿಂದೆ ನೋಡುದು ಬೇಡ, ನಿಮಗೆ ಋಣಿಯಾಗಿದ್ದೇನೆ. ಸತ್ಯ ನಾನು ಮಾತಾಡ್ತಿಲ್ಲ, ಋಣಿಯಾಗಿದ್ದೇನೆ. ನಾನು ಬಂದಿದ್ದೆ ನನ್ನ ತಾನೇ ಮನೆಗೆ ಬಡತನ ರಾಜ್ಯದಲ್ಲಿ ತುಂಬ ಸಂತೋಷ. ಮಾಜಿ ನಮ್ಮ ಗ್ರಾಮದಲ್ಲಿ ಇವರು ಕೂಡ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ತುಂಬ ಸಲ ಹೆಲ್ಪ್ ಮಾಡಿದ್ರು. ಇವರು ನಮ್ಮ ಗ್ರಾಮದ ಒಂದು ಇವರೀಗ ನಮ್ಮ ಇಡೀ ಜಿಲ್ಲೆಯ ಒಂದು ಆಸ್ತಿ. ನಿಮ್ಮ ಎಲ್ಲದ ಆಸ್ತಿ ಆಗ್ಲಿ, ಫಸ್ಟ್ ನಮ್ಮದು ಇಲ್ಲ. ಅದು ಏನಿಲ್ಲ ಸರ್, ನಾನು ಈಗ ಅದು ಹೇಳುವವರು ಹೇಳ್ತಾರೆ. ನಾನು 1 ರೂಪಾಯಿ ಬೆಲೆ ಬಾವಲ ಮಣಿಸಲ್ಲ ನೋಡಿ. ಸರಳತೆಯ ಮತ್ತು ಸದ್ಭಾವನೆಯ ಒಂದು ಇದಕ್ಕೆ ಒಂದು ಎಲ್ಲ ನಮ್ಮ ಭಾರತಾಂಬೆಯ ಒಂದು ಮಡಿಲಿಗೆ ಹೂಗುಚ್ಛದಲ್ಲಿರುವಂಥ ಒಂದು ಹೂವು ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹಜಬ್ಬ ಅವರು ನಿಜಕ್ಕೂ ಅವರಿಗೆ ಒಂದು ಪದ್ಮಶ್ರೀ ಪ್ರಶಸ್ತಿ ಬಂದಿರೋದು ನಮ್ಮ ಇಡೀ ಒಂದು ರಾಷ್ಟ್ರ ಜಗತ್ತಿನಲ್ಲಿನೇ ಒಂದು ನಮ್ಮ ರಾಷ್ಟ್ರದಲ್ಲಿ ಮತ್ತು ಜಗತ್ತಿನಲ್ಲಿನೇ ಒಂದು ಇದೊಂದು ಆ ಒಂದು ಪ್ರಶಸ್ತಿಗೆ ಒಂದು ಗೌರವ ತಂದು ಕೊಟ್ಟ ಹಾಗೆ. ಯಾಕಂತಂದರೆ ಈಗ ಅವರ ಸರಳತೆ ಎಷ್ಟಿದೆ ಅಂತಂದರೆ ಒಂದು ಸಹಜಿಕವಾಗಿ ಅವರು ಮಾಡಿರೋ ಕೆಲಸ ಈಗ ನೋಡ್ತಾ ಇದ್ದರೆ ಈಗ ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದ್ರೂ ಈ ರೀತಿ ಸರಳತೆ ಇರೋದು ನೋಡಿದರೆ ಅವರು ಇನ್ನೂ ಮೊದಲು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ ಭಾವನೆ ಮಾಡ್ಕೊಳ್ಳೋದು ಅದರೊಳಗಡೆ ಗೊತ್ತಾಗುತ್ತೆ. ಯಾಕೆಂದರೆ ಆ ಕೆಲಸವನ್ನು ಮಾಡೋಕ್ಕೆ ಒಂದು ಶೈಕ್ಷಣಿಕವಾಗಿ ಅದು ಶಿಕ್ಷಣವನ್ನು ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಅದರಲ್ಲಿ ವಿಶೇಷವಾಗಿ ಹಳ್ಳಿಯಲ್ಲಿರುವಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು. ಅದಕ್ಕಾಗಿ ನಾನು ತನ್ನ ಮಿಡಿತವನ್ನು ಇಟ್ಕೊಂಡು ತನ್ನ ಹೃದಯ ವಿಶಾಲತೆಯಿಂದ ತಾವು ದುಡಿದಂತಹ ದುಡ್ಡಿನಲ್ಲಿ ತಾವು ಮಾರಿದಂತಹ ಒಂದು ಇದರಲ್ಲಿ ಯಾವುದು ಇದ್ರೆ ಇರ್ತದೆ ಅದನ್ನ ಹಣ್ಣು ಹಂಪಲ ಮಾರಿ ಆದ್ರೂ ಅದರೊಳಗಡೆನೂ ಸಹ ಅವರು ಆ ಗಳಿಸಿದ ದುಡ್ಡಿನಲ್ಲಿ ಅರ್ಧ ದುಡ್ಡನ್ನು ಕೊಟ್ಟು ಅದರಿಂದ ಮಕ್ಕಳ ವಿದ್ಯಾಭ್ಯಾಸವನ್ನು ನಡೆಸಿಕೊಡುವಂಥ ಕೆಲಸದಲ್ಲಿ ಅವರು ನಿರತರಾಗಿ ಮಾಡಿಕೊಟ್ಟಂಥದ್ದಕ್ಕೆ ನಮ್ಮೆಲ್ಲರಿಗೂ ಅವರು ದಾರಿದೀಪರಾಗಿದ್ದಾರೆ. ಅವರಿಗೆ ನಾನು ನಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ನಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರ ಮಾರ್ಗದರ್ಶನ ನಮ್ಮ ಯುವಕರಿಗೆ ಹಾಗೂ ಎಲ್ಲರಿಗೂ ಸಹ ಸದಾ ಇರಲಿ ಅಂತ ಭಾವಿಸ್ತಾ ನಿಮ್ಮ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯುವಂಥವರಾಗಲಿ. ತಾವು
ತಮ್ಮ ಈ ಒಂದು ಸರಳತೆಯನ್ನು ತೋರಿಸ್ಕೊಟ್ಟಿದ್ದೀರ. ನಾನು ಸಾಕಷ್ಟು ಜನರ ಹತ್ರ ನಾವು ನೋಡಿದ್ದೀವಿ, ಯಾವುದೋ ಒಂದು ಗ್ರಾಮ ಪಂಚಾಯತಿ ಸದಸ್ಯನಾದರೆ ಸಾಕು ಅವ್ರಿಗೆ ಒಂದು ಬಿಗುಮಾನ ಬರೋದಂತ ಸಹಜಿಕ. ಆದರೆ ತಾವು ತಮ್ಮ ಸರಳತೆಗೆ ಒಂದು ತಾವೇ ಸಾಕ್ಷಿ, ಅದಕ್ಕೆ ಮತ್ತೊಬ್ಬರು ಸಾಕ್ಷಿ ಆಗೋಕ್ಕೆ ನನಗಂತೂ ನಾನು ಈ ವಿಶ್ವದಲ್ಲಿ ಕಂಡಿಲ್ಲ ನಾನು. ಮತ್ತು ತಾವು ಏನು ಅಲ್ಲಿ ಪ್ರಶಸ್ತಿ ಸ್ವೀಕಾರ ಮಾಡುವಾಗ ತಾವು ಏನು ಕೇಳಿದ್ದೀರ ಅಂತ ಎಲ್ಲ ಒಂದು ಕಾಲೇಜ್ ಕೇಳೋದು, ಇದು ಎಲ್ಲರೂ ಬೇರೆ ಬೇರೆ ಏನೇನೋ ಕೇಳ್ತಾರೆ. ಅವ್ರು ಕೇಳಿರುವಂಥದ್ದಕ್ಕೆ ಅದಕ್ಕಾಗಿ ಮತ್ತೊಬ್ಬ ಹಾಜಪ್ಪ ಅವರು ಮತ್ತೊಬ್ಬ ಹಾಜಪ್ಪ ಏನೋ ಮತ್ತೊಬ್ಬರು ಬರ್ತಾರೆ ಅನ್ನೋದಕ್ಕಿಂತ ಇವರೇ ಇದಕ್ಕೆ ಸಾಕ್ಷಿ, ಇದಕ್ಕಿಂತ ಮಿಸಲಾಗಿ ಮತ್ತೊಂದು ಇರೋದಿಲ್ಲ ಅಂತ ಹೇಳ್ತೇನೆ ನಾನು. ಹೀಗಾಗಿ ಅವರಿಗೆ ಮತ್ತೊಂದು ಅವ್ರಿಗೆ ಹೃತ್ಪೂರ್ವಕ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾನು ಅವರ ಮಾರ್ಗದರ್ಶನ ಹೀಗೆ ಇರಲಿ, ಅವರು ಸಾಗುವಂಥ ಹಾದಿ ಇನ್ನೂ ಅವರು ನೂರಾರು ಕಾಲ ಬಾಳಿ ನಮ್ಮೆಲ್ಲರಿಗೆ ದಾರಿದೀಪ ಆಗಲಿ ಅಂತ ನಾನು ಆಶಿಸ್ತೇನೆ. ಧನ್ಯವಾದಗಳು. ತುಂಬ ಧನ್ಯವಾದ. ನನ್ನ ಕನ್ನಡ ಇದಕ್ಕೆ ಸನ್ಮಾನ್ಯ ನಿಗಮ ಮಂಡಲದ ಸನ್ಮಾನ್ಯ ಶ್ರೀಮಾನ ಅಧ್ಯಕ್ಷರಿಗೆ ಬಡಾವಣೆ ಮನೆಗೆ ಅರೆಕಲ್ ರಾಜಬ್ಬ ಭೇಟಿ ಕೊಟ್ಟಿದ್ರಿ. ನಿಮಗೆ ನಾನು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಯಲ್ಲಿ ನನಗೆ ಆಹ್ವಾನಿಸಿ ಸನ್ಮಾನ ಕೊಟ್ಟು ತಾವು ಮಾಡಿದಿರಿ. ನನ್ನ ಕಣ್ಣನೀರು ಕೂಡ ಸನ್ಮಾನ್ಯ ನಿಗಮ ಮಂಡಲ ಅಧ್ಯಕ್ಷರ ನುಡಿ ಮಾತಲ್ಲಿ ಕಣ್ಣನೀರು ಬಂತು. ನಾನು ಬಡತನಲ್ಲಿ ಇದ್ದು ಬಡತನಲ್ಲೇ ಕಣ್ಣನೀರು ತೆಗೆಯುವ ಅವಕಾಶ ಮಾಡಿಕೊಟ್ಟು ನಿಮಗೆ ನಾನು ಋಣಿಯಾಗಿದ್ದೇನೆ. ಜೊತೆಯಲ್ಲಿ ನನ್ನ ಭಾರತದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇಶದ ರಾಷ್ಟ್ರಪತಿ ಅವರು ಇರ್ಬೋದು, ಉಪರಾಷ್ಟ್ರಪತಿ ಇವರು ಇದ್ದರು, ಗೃಹ ಮಂತ್ರಿ ಅಮಿತ್ ಶಾ ಇದ್ದರು, ನನ್ನ ಲೋಕಸಭೆ ಸನ್ಮಾನ್ಯ ಅನಿಲ್ ಕುಮಾರ್ ಕಟೀಲ್ ಕೂಡ ನನಗೆ ಸಹಾಯ ಮಾಡಿದರು, ನನ್ನ ಜಿಲ್ಲೆ ಕೂಡ ನನಗೆ ಸಹಾಯ ಮಾಡಿದರು. ನಾನು ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಅರೆಕಲ ನೇಪಡ್ಪು ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಹಾಗೂ ಸನ್ಮಾನ್ಯ UT ಫರೀದ್ ಅವರು ನನಗೆ ಭಾಳ ಸಹಾಯ ಮಾಡಿದರು. ಈಗ ಕೂಡ ಅವರ ಮಗ ಇದ್ದಾರೆ, MLA ಆಗಿದ್ದಾರೆ. ಆ ಕ್ಷೇತ್ರದಲ್ಲಿ ಹುಟ್ಟಿದ್ದೇನೆ. ಆದರೆ ಅಲ್ಲಿಂದ ಡೆಲ್ಲಿ ಮುಟ್ಟ ನಮ್ಮ ಪ್ರಧಾನಮಂತ್ರಿ ಅವರು ನನ್ನ ತೋರಿಸಿಕೆ ನನ್ನ ಹತ್ತಿರದಿಂದ ಒಂದು ಅವಕಾಶ ಮಾಡಿಕೊಟ್ಟಿದ್ದರು ಪ್ರಧಾನಮಂತ್ರಿ ಅವರು. ನಾನು ಎಲ್ಲ ಕೃತಜ್ಞತೆ ಜೊತೆಯಲ್ಲಿ ಇಬ್ಬರು ನಮ್ಮ ನಾಯಕರು, 3 ನಾಯಕರು ಕೂಡ ಇದ್ದಾರೆ. ದೊಡ್ಡ ರವೀಂದ್ರ ಶೆಟ್ಟಿ ಅವರು, ನಮ್ಮ ಬೇರಿ ಕಲ್ಚರ್ನ ಇವರು ಅಜೀಜ್ ಮೈಕಂಬಾಡಿ, ಮತ್ತು ಮಾಜಿ ಉಪಾಧ್ಯಕ್ಷ ಸಚಿವ ಮಾಜಿ ಉಪಾಧ್ಯಕ್ಷರು, ನನ್ನ ಆತ್ಮೀಯರು ಕೂಡ ಅವರು. ಜಿಲ್ಲಾ ಪಂಚಾಯತ್ ನನಗೆ ಭಾಳ ಸಹಾಯ ಮಾಡಿದೆ. ಹಲವಾರು ಗಣ್ಯತೆ ಈ ಸಂದರ್ಭದಲ್ಲಿ ಇದ್ದಾರೆ. ಆದರೆ ಒಂದು ಬೇಡಿಕೆ, ನಾನೊಬ್ಬ ಸಾಮಾನ್ಯ, ನನಗೆ ಕೂಡ ಮನೆ ಇಲ್ಲ, ಒಂದು ಕ್ರಿಶ್ಚಿಯನ್ ಧರ್ಮದ ಮನೆ ಹುಟ್ಟಿದ್ವಿ. ಮೊನ್ನೆ ಕೂಡ ಎಣಪೆ ಅದ್ದಲ್ ಕೊಂಜ ಆಜಿ ನನ್ನ ಭೇಟಿ ಕೊಟ್ಟರು. ನನ್ನ ಮನೆಗೆ ಒಂದು ನಿಸ್ಸಾಲದ ಕೊಠಡಿ ಕೂಡ ಎಣಪೆ ಅದ್ದಲ್ಲ ಕೊಂಜ ಆಜಿ ಮಾಡಿಕೊಟ್ಟಿದ್ರು. ಆದ ಕಾರಣ ನಮಗೆ ನನ್ನ ಈ ಬಡತನ ಇದ್ದ ಕಂಡು ಭೇಟಿ ಕೊಟ್ಟಿದ್ದಿ, ಸನ್ಮಾನ ಮಾಡಿದೆ, ಸಹಾಯ ಮಾಡಿದೆ. ನಿಮಗೆ ನಾನು ಋಣಿಯಾಗಿದ್ದೇನೆ. ಜೊತೆಯಲ್ಲಿ ನನ್ನ ಅರೆಕಲದ ಗೊತ್ತಿದೆ, ಭಾಳ ಬಡತನದಿಂದ ಒಂದು ಎಕರೆ 33 ವರ್ಷದಿಂದ ಸಾಲ ಕಾಡಿಬೇಡಿ ಮಾಡಿ ಸಾಲ ಇದು ಒಲಿಬೇಕಾದ್ರೆ ಮುಂದಿನ ಫೀಲ್ಡ್ಗೆ ಒಂದು ದಾರಿ ವಿದ್ಯಾಭ್ಯಾಸ ಹೋಗತ್ತೆ. ಇದು ಕಾರಣ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೂಡ ನಿಮ್ಮ ಮುಖಾಂತರ ಕೈ ನೀಡ್ತೇನೆ. ನನ್ನ ಕರ್ನಾಟಕ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಕೈ ನೀಡ್ತೇನೆ. ಇದೊಂದು PU ಕಾಲೇಜ್ ಏನೋ ಮುಂದಿನದಿಲ್ಲ, ಆದರೆ ನಮ್ಮ ಪಬ್ಲಿಕ್ ಸ್ಕೂಲ್ ಆದರೆ ಮುಂದಿನದಲ್ಲಿ ಬಹಳ ಹೆಮ್ಮೆ ಒಂದು ಹೇಳಲಿಕ್ಕೆ. ಜೊತೆಯಲ್ಲಿ ನನಗೆ 2015ರಲ್ಲಿ ಕೂಡ ನನ್ನ ಮಂಗಳೂರು ಕಮಿಷನರ್ AB ಇಬ್ರಾಹಿಂ ಇರ್ಬೋದು, ಅವರೇ ನನ್ನನ್ನು ಆಯ್ಕೆ ಮಾಡಿ ಕಟ್ಟುವ ಒಂದು ಮಾತಾಡಿದ್ರು ಬೇರೆಯವರು ಕೂಡ. ಅಜ್ಜಬ್ಬ ಆವಲಿ ಮಾರಾಯ, ನಿಮ್ಮನ್ನು ಒಂದು ಮಂಗಳೂರು ಕಮಿಷನರ್ ಆಯ್ಕೆ ಮಾಡಿ ಕೇಂದ್ರ ಗೌರ್ಮೆಂಟ್ ಕಳಿಸಿದ್ರಲ್ಲ, ಆ ಮಾತು ಕೂಡ ನನ್ನನ್ನು ಇವತ್ತು ಬೆಳಗ್ಗೆ ತಂದು 2015ರಲ್ಲಿ ಮಂಗಳೂರು ಕಮಿಷನರ್ ಇರುವಾಗ, ಹೌದು DC ಇರುವಾಗ ಆ ಮಾತು ಕೂಡ ನೀವು ಕೂಡ ಇವತ್ತು ನನ್ನ ಮನೆಗೆ ಬರ್ಸೋದು ಇವತ್ತು ಕೂಡ ನಾನು ಕನ್ಸ್ಕೊಂಡಿಲ್ಲ. ಆದ ಕಾರಣ ಭಾಳ ಸಂತೋಷದಿಂದ ಹಲವಾರು ಗಣ್ಯ ಅತಿಥಿಗಳಿಗೆ ಮನೆ ಭೇಟಿ ಕೊಟ್ಟಿದ್ದರು. ನಿಮಗೆ ನಾನು ಎಲ್ಲ ಋಣಿಯಾಗಿದ್ದೇನೆ ಅಂತೇಳಿ ನೀವು ಇದನ್ನು ನನ್ನ ಮುಖ್ಯಮಂತ್ರಿ ಕೂಡ ಈ ಮಾತು ಮುಟ್ಟಬೇಕು ಅಂತ ಮನವಿ ಮಾಡ್ತೇನೆ. ಯಾಕೆಂದರೆ ಇಬ್ಬರು ನಾಯಕರಿದ್ದಾರೆ, ನಮ್ಮ ಸಸ್ಯ ಕುಂಬಲ್ಲಿ ಹಲವಾರು ಗಣ್ಯವರಿದ್ದಾರೆ. ಈ ಮಾತು ನಿಮ್ಮಿಂದ ಇವರಿಂದ ಮುಟ್ಟಬೇಕು ಅಂತ. ಮತ್ತು ಜೊತೆಯಲ್ಲಿ ಇವತ್ತು ನನ್ನ ಮನೆಗೆ ಪ್ರಥಮ ಆಗಿ ಬಂದಿದ್ದರು ಹಲವಾರು ಸಣ್ಣ 15 ನಿಗಮ ಮಂಡಲ ಒಂದು ಅವರ ಅಲ್ಪ ಇದ್ರೂ ಕೂಡ ಅವರು ಇದ್ದರು. ಆ ಕಾರಣ ನಿಮ್ಮ ಮುಖಾಂತರ ಒಂದು ಇರ್ತಾರೆ ಸರ್. ಇದೊಂದು ಭಾಳ ಸಂತೋಷ, ಬೇರೆನಲ್ಲ. ಹೌದು ಸರಿ.